ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ಕವಯತ್ರಿ ಸುಮನಾ ಹೆರಳೆ ಇವರು ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ತೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದಿಗೆಡಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಮೇಡಮ್, ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ. ಅಂದರೆ ನೀವು ಕಲಿತಿರುವಂತಹ ಶಾಲೆ, ಕಾಲೇಜುಗಳು, ನಿಮ್ಮ ಕುಟುಂಬ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೊಡಿ. ಸರಿ. ನನ್ನ ಹೆಸರು ಸುಮನಾ ಹೆರಳೆ. ನಾನು ನನ್ನ ಬಾಲ್ಯ ಒಂದು ಧಾರ್ಮಿಕ ವಾತಾವರಣ ಇರುವಂತಹ ಮನೆಯಲ್ಲಿ ಕಳೆದದ್ದು. ನನ್ನ ತಂದೆಯವರು ಶಂಕರನಾರಾಯಣ ಸೋಮಯಾಜಿ ಅಂತ ಪುರೋಹಿತರಾಗಿದ್ದರು. ಅವರು ತಾಯಿ ಸಾಮಾನ್ಯ ಗೃಹಿಣಿ. ಮನೆ ಹತ್ತಿರವೇ ಒಂದು ಗೌರ್ಮೆಂಟ್ ಸ್ಕೂಲ್. ಊರು ಯಾವುದು? ಕೋಟ ಕೋಟ ಊರು. ಅಲ್ಲಿ ಕಾರ್ತಟ್ಟು ಅಂತ. ಅಲ್ಲಿ ಮನೆ ಹತ್ರ ಕೋಟ ಶಾಲೆ ಅಂತ ಸರ್ಕಾರಿ ಶಾಲೆ. ಐದನೇ ಕ್ಲಾಸ್ ತನಕ ಅಲ್ಲಿ ಓದಿದೆ. ಆಮೇಲೆ 6-7 ಶಾಂಭವಿ ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅಲ್ಲಿ. ಆಮೇಲೆ ಹೈಸ್ಕೂಲ್ ವಿವೇಕ ಬಾಲಕಿಯರ ಪ್ರೌಢಶಾಲೆ, ಅಲ್ಲಿ ಪ್ರೌಢಶಾಲೆಯ ವಿದ್ಯಾಭ್ಯಾಸ ಆಯಿತು. ಅಲ್ಲಿಂದ ವಿವೇಕ ಜೂನಿಯರ್ ಕಾಲೇಜಲ್ಲಿ PUC ಆಯಿತು. ನಂತರ ಕುಂದಾಪುರ ಬಂಡಾಕರ್ಸ್ ಕಾಲೇಜಲ್ಲಿ BSc ಮಾಡಿದವಳು ನಾನು. ಈಗ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ನಾನು, ನನ್ನ ಗಂಡ ರವೀಂದ್ರ ಹೆರ್ಲೆ ಅಂತ. ಅವರು ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿದ್ದಾರೆ. ಅವರದ್ದೇ ಸಾಲಿಗ್ರಾಮದಲ್ಲಿ ಅವರದ್ದು ಆಫೀಸ್ ಇದೆ. ಕೋಟದಲ್ಲಿ ಸಾಲಿಗ್ರಾಮದಲ್ಲಿ ಅವರ ಆಫೀಸ್ ಇದೆ. ಮನೆ ಸಾಲೆ ಮನೆ ಅದೇ ಕೋಟ ಸಾಲಿಗ್ರಾಮದ ಮಧ್ಯೆ ಅಲ್ಲಿದೆ. ಸರಿ ಸರಿ. ಹಾಗೆ ಮೊದಲಿಗೆ ಅಂದರೆ ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಹೇಗೆ ಬೆಳೆಯಿತು? ಬಾಲ್ಯದಲ್ಲಿ ನಮ್ಮ ಅವರು ತುಂಬ ಓದ್ತಾ ಇದ್ರು. ಸಮಯ ಸಿಕ್ಕಾಗೆಲ್ಲ ಪುಸ್ತಕ ತೆಗೆದು ಓದ್ತಾ ಇರ್ತಿದ್ರು ಅವರು. ಅವರಿಂದ ಇದು ನನಗೆ ಬಂದದ್ದು, ಓದುವ ಅಭ್ಯಾಸ. ಬಾಲ್ಯದಲ್ಲಿ ಹಾಗೆ ಅವರು ಚಂದಮಾಮ, ಬಾಲಮಿತ್ರ, ಬಾಲಮಂಗಳ ಎಲ್ಲ ಪುಸ್ತಕ ತರ್ತಾ ಇದ್ರು. ಆಮೇಲೆ ತರಂಗ, ಸುಧಾ ಎಲ್ಲ. ಅವರು ಪುಸ್ತಕ ಮನೆ ತರೋ ಹೊತ್ತಿಗೆ ನಾವು ಜಗಳ ಮಾಡ್ತಾ ಇತ್ತು. ನಾವು ಅಕ್ಕ ಎಲ್ಲ, ನಾನು ಫಸ್ಟ್ ಓದ್ಬೇಕು, ನಾನು ಮೊದಲು ಓದ್ಬೇಕಂತ ಹೇಳಿ. ಅಷ್ಟು ಒಂದು ಖುಷಿಯಲ್ಲಿ ಓದ್ತಾ ಇತ್ತು. ಅವಾಗ ತುಂಬಾ ಓದುವ ಅಭ್ಯಾಸ ಇತ್ತು. ಎಲ್ಲಿವರೆಗೆ ಅಂದ್ರೆ ಸಾಮಾನು ಕಟ್ಕೊಂಡು ಬಂದ ಪೇಪರ್ ಕೂಡ ಹಾಗೆ ಬಿಡ್ತಿರ್ಲಿಲ್ಲ, ಓದಿಯೇ ಇಡ್ತಿದ್ದೆ ನಾನು. ಅಷ್ಟು ಓದುವ ಅಭ್ಯಾಸ ಇತ್ತು. ಆಗಿನ ಕಾಲದಲ್ಲಿ ಅದೇ ಒಂದು ಖುಷಿ. ಒಂದು ಪತ್ರಿಕೆ ಬರುತ್ತೆ ಅಂದ್ರೆ ಕಾದ್ಕೊಂಡಿರ್ತಿದ್ವಿ. ಪುಸ್ತಕ ತರ್ತಾರ ಅಂತ ಹೇಳಿದ್ರೆ ಕಾದ್ಕೊಂಡಿರ್ತೀವಿ. ಮೊದಲು ಓದ್ಬೇಕು, ಅದರಿಂದ ಧಾರಾವಾಹಿಗಳು, ಆ ಕಾಮಿಕ್ಸ್ ಅದೆಲ್ಲ ತುಂಬಾ ಇಷ್ಟಪಟ್ಟು ಓದ್ತಾ ಇತ್ತು. ಆವಾಗ ನಂಗೆ ಅದು ಓದುವ ಅಭ್ಯಾಸ ಬಾಲ್ಯದಲ್ಲಿ ಬಂದದ್ದು. ಓದುವ ಹವ್ಯಾಸ ಬಾಲ್ಯದಿಂದಲೇ ಬಾಲ್ಯದಿಂದ. ಆಮೇಲೆ ಅದು ಆಸಕ್ತಿ ಬರವಣಿಗೆ ಅತ್ತ ಹೇಗೆ ತಿರುಗಿದ್ದು? ಅದು ಬರೀಲಿಕ್ಕೆ ಶುರು ಮಾಡಿದ್ರಿ ನೀವು? ನಾನು ಡಿಗ್ರಿ ಮಾಡ್ತಾ ಅವಾಗ ಅವರು HV ನರಸಿಂಹಮೂರ್ತಿ ಅಂತ ನಮ್ಮ ಸಂಸ್ಕೃತ ಪ್ರೊಫೆಸರ್, ಅವರು ಕಾಲೇಜ್ ಮ್ಯಾಗಝೀನಿಗೆ ಏನಾದ್ರು ಬರೆದುಕೊಡು ಅಂತ ಹೇಳಿದ್ರು. ಆ ಹೊತ್ತಿಗೆ ಏನೋ ಬರೆದಿದ್ದು ಬಿಟ್ರೆ ಅದೇನೋ ಅದು ಮುಂದುವರಿಲಿಲ್ಲ. ಅಲ್ಲಿಗೆ ಒಂದು ಕತೆ, ಒಂದು 4-6 ಕವನ, ಅದು 3 ವರ್ಷ ಬಂದಿದೆ. ದರ್ಶನ ಕಾಲೇಜ್ ಮ್ಯಾಗಝೀನ್ ಅಲ್ಲಿ ಬಂದಿದೆ ಅದು. ಅದರ ನಂತರ ಮತ್ತೆ ಬರಲೇ ಇಲ್ಲ ನಾನು. ಮತ್ತೊಂದು 20-25 ವರ್ಷ ನಾನು ಬರಲೇ ಇಲ್ಲ, ಏನು ಬರಲಿಲ್ಲ. ನಂತರ ದಿನಗಳಿಗೆ ನಾವು ತುಂಬಾ ನೋಡಿದೀವಿ, ಬೇರೆ ಬೇರೆ ಪ್ರಕಾರಗಳಲ್ಲಿ ಸಹ ನೀವು ತುಂಬಾ ಬರೀತಿದ್ದೀರಿ. ಆ ಆಸಕ್ತಿಯಿಂದ ಮೂಡಿದ್ ನಿಮ್ಮಲ್ಲಿ? ಆಮೇಲೆ ನಮ್ಮ ಚಿಕ್ಕಪ್ಪ ಅವರು ಸಾಹಿತಿ ಉಪೇಂದ್ರ ಸೋಮಯಾಜಿ ಅಂತ, ಅವರು ಆಗಾಗ ಸಾಹಿತ್ಯದ ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ರು. ಅವ್ರ ಮನೆ ಹತ್ರ ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿದೆ, ಅಲ್ಲಿ ಮಾಡ್ತಾ ಇದ್ರು. ಅವರು ಕರೆದ್ರು. ಫಸ್ಟ್ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ. ಹೋದಾಗ ನಿಂಗೆ ಏನಾದ್ರು ಅನಿಸಿದ್ರೆ ನೀನು ಹೇಳ್ಬೋದು ಅಂದ್ರು. ಅದು ನಾನು ಫಸ್ಟ್ ಬರೆದ ಕವನ. ನನ್ಗೆ ಆವಾಗ 4 ಜನರು ಮುಂದೆ ಹೋಗ್ಲಿಕ್ಕೆ ಧೈರ್ಯ ಇರಲಿಲ್ಲ. ನಾನು ಫಸ್ಟ್ ಬರೆದ ಕವನ ಅದು. ಅಲ್ಲಿ ಆವಾಗ ಬರೆದದ್ದು ಸಭಾ ಕಂಪನ ಅನ್ನುವ ಶೀರ್ಷಿಕೆ. ನನಗೆ ಹೇಗೆ ಕಾಲು ನಡಗತ್ತೆ, ಜನರು ಮುಂದೆ ನಿಂತಾಗ ಬಾಯಿ ಒಣಗತ್ತೆ, ಹೇಳಿಕ್ ಬರುದಿಲ್ಲ, ಆ ತರ ಕವನ ನಾನು ಬರೆದದ್ದು ಫಸ್ಟ್. ಅದು ಚೆನ್ನಾಗಿದೆ ಅಂತ ಮೆಚ್ಕೊಂಡು ವೇದಿಕೆ ಮೇಲೆ ಹೇಳಿದ್ರಿ. ವೇದಿಕೆ ಬೇಡ, ಕೂತಲ್ಲೇ ಹೇಳು ಅಂದ್ರು. ಅದರಿಂದ ಧೈರ್ಯ ಮಾಡಿ ಹೇಳಿದೆ, ವೇದಿಕೆ ಮೇಲೂ ಹೋಗ್ಲಿಲ್ಲ. ಸಭಾ ಕಂಪನದ ಬಗ್ಗೆನೇ ಬರ್ದಿದ್ರಿ, ಆದ್ರೆ ಮೇಲೆ ಹೋಗಿಲ್ಲ. ಅಂದ್ರೆ ಎಲ್ಲ ಅಂದ್ರೆ ಫುಲ್ ಅಂದ್ರೆ ಎಲ್ಲರೂ ಸುತ್ತ ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ರು ಹಾಗೆ. ಆದ್ರಿಂದ
ಅದನ್ನು ಹೆದರಿಯೇ ಹೇಳಿದ್ದೆ ನಾನು. ನಂಗೆ ಇನ್ನೂ ನೆನಪಿದೆ. ಚೆನ್ನಾಗಿದೆ ಅಂದ್ರು. ಆವಾಗ ಒಂದು ಫ್ಯಾಮಿಲಿ ಗ್ರೂಪ್ ಇದ್ದು, ಅದಕ್ಕೆ ಹಾಕು ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ಒಂದು ಏನೋ ಒಂದು ಬೂಸ್ಟ್, ಸ್ಫೂರ್ತಿ. ಹೌದೌದು. ಆನಂತರ ಹೀಗೆ ಒಂದೊಂದು ಏನೋ ಒಂದು ವಿಷಯದ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದೆ. ಆಮೇಲೆ ಕಂಬದ ಕೋಣೆಯಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಿತ್ತು. ನಾನು ಹೀಗೆ ಚಿಕ್ಕಪ್ಪ ಹೋಗುವಾಗ ಅವ್ರ ಜೊತೆಗೆ ಹೋಗಿದ್ದೆ. ಅಲ್ಲಿ ಒಂದಿಷ್ಟು ಕವಿಗಳಿಗೆ ಕವಿಗೋಷ್ಠಿ ಇತ್ತು. ಒಂದಿಷ್ಟು ಕವಿಗಳಿಗೆ ಹೇಳಿದ್ರು, ಅದ್ರಲ್ಲಿ ದೂರ ಅಲ್ಲ, ಕವಿಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು, ಬಂದಿರ್ಲಿಲ್ಲ. ಆವಾಗ ನಾನು ಬರೆಯೋದು ಗೊತ್ತಾಗಿ ಅವರು ನರೇಂದ್ರ ಕುಮಾರ್ ಕೋಟ, ನೀವು ಬರೀತ್ರಲ್ಲ ಹೇಳಿ. ಇಲ್ಲ, ನನಗೆ ಸ್ಟೇಜ್ ಹತ್ಲಿಕ್ಕೆ ಆಗೋದಿಲ್ಲ, ನನಗೆ ಕಾಲ್ ನಡಗತ್ತೆ, ಆಗೋದೇ ಇಲ್ಲ ಅಂತ ಹೇಳಿ. ಆಮೇಲೆ ಚಿಕ್ಕಪ್ಪ, ನೀನೊಂದು ಬರ್ದಿಯಲ್ಲ ಅಂತ ಹೇಳಿ, ಅದು ಮೊನ್ನೆ ಬರ್ದಿಯಲ್ಲ, ಚೆನ್ನಾಗಿದೆ, ಹೇಳು ಅಂತ. ಅದು ಎರಡೂ ಹೆಣ್ಣೆ ಎನ್ನುವ ಕವನ. ಅದು ಅಂದ್ರೆ ನನಗೆ ಇಬ್ರು ಹೆಣ್ಣು ಮಕ್ಕಳು. ಅದು ಜನರ ಎರಡೂ ಹೆಣ್ಣು ಅದ್ರ ಬಗ್ಗೆ ನಾನು ಬರ್ದದ್ದು. ಅದು ಚೆನ್ನಾಗಿದೆ, ನೀನು ಹೇಳು ಅಂದ್ರು. ಸ್ಟೇಜ್ ಹತ್ತು ತನಕ ಕಾಲ್ ನಡುಗ್ತಾ ಇತ್ತು. ಸ್ಟೇಜ್ ಹತ್ತಿದ ನಂತರ ಅಂತೂ ನಾನು ನಿಂತು ಧೈರ್ಯ ಮಾಡಿ ಹೇಳಿದ್ದೆ. ಅದು ಅಲ್ಲಿ ಮೊದಲು ನನಗೆ ಅವಕಾಶ ಕೊಟ್ಟದ್ದು ನರೇಂದ್ರ ಕುಮಾರ್. ಆಮೇಲೆ ಏನಾಯ್ತು, ಈ ಕೋವಿಡ್ ಬಂತು. ಆ ಸಮಯದಲ್ಲಿ ನನ್ನ ಸಾಹಿತ್ಯ ಬಳಗಕ್ಕೆ ಹೀಗೆ ಸೇರಿಸ್ಕೊಂಡ್ರು. ಅಲ್ಲಿ ಬರೆಯುವವರ ಸಹವಾಸದಲ್ಲಿ ಅವರು ಬರೆಯೋದು ಓದ್ತಾ ನನ್ನ ಅಂದ್ರೆ ಬರವಣಿಗೆಯ ಆ ಸ್ಕಿಲ್ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ನನ್ನ ಮನಸ್ಸಿಗೆ ಬಂದ ಹಾಗೆ ಬರಿತಾ ಇದ್ದೆ. ಆಮೇಲೆ ಬರೆಯುವ ರೀತಿ ಎಲ್ಲ ಸ್ವಲ್ಪ ಕಲಿತಿದ್ದೆ ಅಂತ ಅನ್ಕೊಂಡಿದ್ದೆ. ಒಂದು ಸ್ವಲ್ಪ ಮಟ್ಟಿಗೆ ಬರೀಲಿಕ್ಕೆ ಶುರು ಮಾಡಿದೆ. ಕೆಲವು ನವ್ಯ ಮತ್ತೆ ಛಂದೋಬದ್ಧ ಷಟ್ಪದಿಗಳಲ್ಲೂ ಎಲ್ಲ ಬರೀಲಿಕ್ಕೆ ಶುರು ಮಾಡಿದ್ದೆ. ಗಜಲ್ ನನ್ನ ಮೆಚ್ಚಿನ ಪ್ರಕಾರ. ಗಜಲ್ ತುಂಬಾ ಬರೆದಿದ್ದೇನೆ ನಾನು. ನೀವು ಆ ಗ್ರೂಪ್ ಅಲ್ಲೇ ಕಲ್ತಿರೋದು? ಗಜಲ್ ಗ್ರೂಪ್ ಅವರು ಗಣೇಶ ಪ್ರಸಾದ್ ಪಾಂಡೇಲು ಅಂತ, ಅವರು ಗಜಲ್ ಗ್ರೂಪಿಗೆ ನನ್ನನ್ನು ಸೇರಿಸ್ಕೊಂಡ್ರು. ಅಕ್ಷರದೀಪ, ಅಕ್ಷರ ಜ್ಯೋತಿ ಗಜಲ್ ಬಳಗ ಅಂತ ಅದಕ್ಕೆ ಸೇರಿಸಿದ್ರು. ಆಮೇಲೆ ಕನ್ನಡ ತುಳು ಬಳಗದಲ್ಲಿ ಶೋಭಾ ಹರಿಪ್ರಸಾದ್ ಅವರು ಮುಖ್ಯ ನಿರ್ವಾಹಕಿಯಾಗಿರುವ ಬಳಗ ಅದು. ಅಲ್ಲಿ ಫಸ್ಟ್ ಸೇರಿದೆ. ಅಲ್ಲಿಂದ ಈ ಗ್ರೂಪಿಗೆಲ್ಲ ಬಂದೆ. ಹಾಗೆ ಬರಿತಾ ಇವತ್ತು ಇಲ್ಲಿ ತನಕ ಬಂದೆ. ಈಗ ಬರ್ದಿರುವಂತದ್ದನ್ನೆಲ್ಲ ಪುಸ್ತಕ ರೂಪಕ್ಕೆ ತಂದಿದ್ದೀರಿ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ಯಾವುದೆಲ್ಲ ಪುಸ್ತಕ ಪ್ರಕಟಗೊಂಡಿದೆ ನಿಮ್ದು? ಒಂದು ಬಿಸುಪಿನೆದೆಯ ಕನವರಿಕೆಗಳು ಅಂತ ಒಂದು ಗಜಲ್ ಸಂಕಲನ, ಮುಕ್ತಕ ಸುಮಮಾಲೆ ಅನ್ನೋ ಒಂದು ಮುಕ್ತಕ ಸಂಕಲನ, ಇನ್ನೊಂದು ಕವನ ಸಂಕಲನ. 3 ಪುಸ್ತಕ ಬಿಡುಗಡೆ ಮಾಡಿದ್ದೆ. ಇನ್ನೂ ಈಗ ಬೇಕಾದಷ್ಟಿದೆ. ನಿಧಾನ ಅಂದ್ರೆ ಈಗ ಬರೆಯೋರು ಜಾಸ್ತಿ, ಓದೋರು ಕಡಿಮೆ ಇಲ್ಲಿ. ಮಾಡ್ಲಿಕ್ಕೆ ಇದೆ, ಮುಂದಕ್ಕೆ ಮಾಡುವಂತ ಯೋಚನೆ ಇದೆ ನಿಮ್ಗೆ? ಹೌದೌದು. ನಾನೀಗ ಇದು ಆಧುನಿಕ ವಚನಗಳನ್ನ ಬರಿತಾ ಇದ್ದೇನೆ. ಮತ್ತೆ ಷಡ್ದಳ ಮುಕ್ತಕಗಳನ್ನ ಸುಮಾರು ಬರೆದಿದ್ದೇನೆ. ಅಂದ್ರೆ ನೀವು ಯಾವ್ದಾದ್ರು ಒಂದು ಪ್ರಕಾರನೇ ಜಾಸ್ತಿ ಬರಿತಾ ಹೋಗ್ತೀರಿ ಒಂದು ಪುಸ್ತಕ ಪ್ರಕಟಗೊಳ್ಳುವಾಗ, ಹಾಗೇನಾ ಅಥವಾ ಯಾವ್ದು ಮನಸ್ಸಿಗೆ? ಅಲ್ಲ, ಅದು ಒಂದು ಬರಿತಾ ಹೋದಾಗೆ ನಮ್ಗೆ ಅದರಲ್ಲೇ ಬರೆಯುವ ಅದೇ ಯಾಕೆ ನಾನು ನೋಡ್ತಾ ಇರ್ತೇನೆ ಮುಕ್ತಕಗಳಂದ್ರೆ ಯಾವಾಗ್ಲೂ ಅದೇ ಬರ್ತಾ ಇರುವಂತ. ಅದು ಬರಿತಾ ಇದ್ದಾಗ ಆ ತರದ್ದೇ ಮನಸ್ಸಿಗೆ ಬರ್ತಾ ಇರುತ್ತೆ, ಅದನ್ನ ಹಿಡಿದು ಬರಿತೀವಿ. ಹೌದು, ಮೊದಲು ಸಿಕ್ಕಾಪಟ್ಟೆ ಗಜಲ್ ಬರಿತಾ ಇದ್ದೆ, ಪ್ರತಿದಿನ ಗಜಲ್ ಬರಿತಾ ಇದ್ದೆ. ಈಗ ದಿನಾ ಬರೆಯುವುದಿಲ್ಲ, ಹಾಗೆ ಅಪರೂಪಕ್ಕೆ. ಹಾಗೆ ಅದೇ ಇದೊಂದು ರೀತಿ ಅಭ್ಯಾಸ ಚೆನ್ನಾಗಿದೆ ಅಂತ ಹೇಳ್ಬೋದು. ಮರ್ತೋಗುದಿಲ್ಲ, ತುಂಬಾ ಪ್ರಕಾರ ಇರುತ್ತೆ. ಕೆಲವು ಸಲ ಒಂದು ಬರೆಯುವಾಗ ಇನ್ನೊಂದು ನೆನಪು ಹೋಗುತ್ತೆ. ಅಂದ್ರೆ 2, 3, 4 ಬರೆಯುವಂತದ್ದು ಮಾಡಿದ್ರೆ. ಇದು ನೀವು ಹಿಡಿದು ಒಂದು ಪುಸ್ತಕ ಮಾಡುವವರೆಗೂ ಬರ್ದಿದ್ದೀರಿ. ಆಧುನಿಕ ವಚನಗಳು ಎಷ್ಟು ಬರ್ದ್ರಿ ಈಗ? ಆಧುನಿಕ ವಚನ ಆಯ್ತು ಒಂದು 100-150 ಆಗಿರ್ಬೋದೇನೋ. ಈಗ ಒಂದಿಷ್ಟು 3 ಪುಸ್ತಕಗಳು ಪ್ರಕಟಗೊಂಡಿದೆ ಅಂತ ಹೇಳಿದ್ರಿ. ಈಗ ಗುಂಪುಗಳಲ್ಲಿ ಒಂದಿಷ್ಟು ಪ್ರೋತ್ಸಾಹ ಸಿಕ್ಕಿದೆ, ಹೌದು. ಆದ್ರೂ ಸಹ ವಿಶೇಷವಾಗಿ ಕೆಲವರು ಬೆನ್ನು ತಟ್ಟುವವರು ಅಥವಾ ಬರೀ ಪುಸ್ತಕಗಳನ್ನು ಪ್ರಕಟಿಸುವಂಥವ್ರು ಇದ್ದಾರೆ. ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಮೊದಲನೇದಾಗಿ ನನ್ನ ಬಾಳ ಸಂಗಾತಿ ಮಾಡು ಅಂತ ಹೇಳಿ ಪ್ರೋತ್ಸಾಹ, ಬರಿತಿ ಚೆನ್ನಾಗಿ ಮಾಡು ಅಂತ ಹೇಳಿ. ಮನೆ ಪ್ರೋತ್ಸಾಹ ಮೊದಲು ಬೇಕಲ್ಲ, ಗಂಡ ಮಕ್ಕಳ ಪ್ರೋತ್ಸಾಹ ಇದ್ರೆ ಮಾತ್ರ ಅಲ್ವಾ. ಆಮೇಲೆ ನಮ್ಮ ಬಳಗದವರು ಎಷ್ಟೋ ಜನ, ಹೌದು, ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಶೋಭಾ ಹರಿಪ್ರಸಾದ್ ಆಗ್ಲಿ ಎಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ ಇದ್ದಾರೆ ಹಿರಿಯರು, ತುಂಬಾ ಜನ ಇದ್ದಾರೆ. ನಾನೀಗ ಒಬ್ಬರನ್ನ ಹೇಳಿ ಒಬ್ಬರನ್ನ ಬಿಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಪ್ರೋತ್ಸಾಹ ಸಿಕ್ಕಿದೆ ನನಗೆ. ನಿಮ್ಗೆ ಈಗ ಬಾಲ್ಯದಲ್ಲಿ ಸಹ ಓದ್ತಿದ್ರಿ ಅಂತ ಹೇಳಿದ್ರಿ, ತುಂಬಾ ಓದ್ತಿದ್ರಿ ಅಂತ ಹೇಳಿ. ಸಾಮಾನ್ಯವಾಗಿ ಯಾವುದೆಲ್ಲ ಓದ್ತಿದ್ರಿ? ಅಂದ್ರೆ ಯಾರ ಕೃತಿಗಳು ನಿಮ್ಗೆ ಇಷ್ಟ ಆಗಿದ್ದು?
ಬಾಲ್ಯದಲ್ಲಿ ಇದೆ ಎಲ್ಲ ಓದುಕ ಚಿಕ್ಕ ಚಿಕ್ಕ ಆ ಥರದ್ದು. ನಂತರ ದಿನಗಳಲ್ಲಿ. ನಂತರ ಅಪ್ಪ ಇದು ಮಹಾಭಾರತ ರಾಮಾಯಣ ದಪ್ಪ ದಪ್ಪ ಪುಸ್ತಕ ತಂದು ಕೊಡ್ತಾ ಇದ್ರು, ಎಲ್ಲಿಂದಲೋ ಓದಿ ಮತ್ತೆ ವಾಪಸ್ ಕೊಡ್ಬೇಕಿತ್ತು. ನಾನು ಅದನ್ನ ಎದ್ದು ಬಿದ್ದು ಓದ್ತಾ ಇದ್ದೆ. ಆಮೇಲೆ ಕಾದಂಬರಿ ಓದ್ಲಿಕ್ಕೆ ಶುರು ಮಾಡಿದೆ. ಕಾರಂತರದ್ದು ಎಲ್ಲ ಓದಿದೆ, ಭೈರಪ್ಪನವರದ್ದು ಓದಿದೆ. ಮನೇಲಿ ಒಂದಿಷ್ಟು ಪುಸ್ತಕ ಇದೆ, ಓದುವ ಯಾವುದು ಸಿಕ್ಕಿದ್ರು ಓದ್ತೇನೆ ಈಗ ಹಾಗೆ. ಬಟ್ ಈಗ ಓದ್ಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಹೌದು, ಯಾಕೋ ಬೇರೆ ಇದು ಜಾಸ್ತಿ ಆಯ್ತೇನೋ ಗೊತ್ತಿಲ್ಲ, ಹವ್ಯಾಸಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದೀರಿ ಅನ್ಸುತ್ತೆ. ಅಂದ್ರೆ ಈ ಸಾಹಿತ್ಯ ಕ್ಷೇತ್ರ ಬಿಟ್ಟು ಇನ್ನು ಬೇರೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ? ಈ ಸಾಹಿತ್ಯ ಬಳಗದಲ್ಲೇ ಪರಿಚಯವಾದವರು ಅವರು ಸುಮಂಗಲ ಭಾರದ್ವಾಜ್ ಅಂತ. ಅವ್ರು ಮೊದಲು ತಾಳಮದ್ಲೆಗೆ ಕರೆದ್ರು. ಇಲ್ಲ ನನ್ನಿಂದ ಆಗುದಿಲ್ಲ ಅಂತ ಹೇಳಿದೆ. ಇಲ್ಲ ಆಗುತ್ತೆ ಬನ್ನಿ ಬನ್ನಿ ಅಂತ ಹೇಳಿ ಕರ್ಕೊಂಡೋದ್ರು. ಒಂದು ವಾಲಿಮೋಕ್ಷದಲ್ಲಿ ಸುಗ್ರೀವ ಮಾಡಿದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸುಮಾರು ತಾಳಮದ್ದಲೆ ಆಯ್ತು ಈಗ. ಆಮೇಲೆ ನಾಟಕ, ರಂಗನಾಟಕ ಮಾಡುವ ಆಸೆ ಇತ್ತು. ಒಂದು ಸುರೇಶ್ ಆನಗಳ್ಳಿ ದೊಡ್ಡ ನಿರ್ದೇಶಕರು, ಅವರ ನಿರ್ದೇಶನದಲ್ಲಿ ಬೇಂದ್ರೆಯವರ ಸಾಯೋ ಆಟ, ಆ ನಾಟಕ ಒಂದು 3 ಶೋ ಆಯ್ತದ್ದು. ಅದು ಮಾಡಿದ್ದು ಅಲ್ಲಿ. ಅದರೆಲ್ಲ ಅಭಿನಯ ಕಂಡ ಅವರು ರಾಷ್ಟ್ರೀಯ ರಂಗ ನಿರ್ದೇಶಕ ಗೋಪಾಲ್ ಕೃಷ್ಣ ನಾಯ್ರಿ ಅವರು. ಅವರೊಂದು ನಮ್ಮ ಚಿಕ್ಕಪ್ಪ ಬರೆದದ್ದೇ ಅದು. ಮಹಾಭಾರತದ ಪಾತ್ರಗಳಿಂದ 2 ಪಾತ್ರ ಆಯ್ದುಕೊಂಡು ಈ ಏಕ ವ್ಯಕ್ತಿ ಬರುತ್ತಲ್ಲ ಅದೇ ತರ 2 ಪಾತ್ರ ತಗೊಂಡು, ಅಂಬೆ ಮತ್ತೆ ಹಿಡಿಂಬೆ ತಗೊಂಡು ಮಾಡಿದ್ದು. ಅದರಲ್ಲಿ ನಾನು ಅಂಬೆ ಮಾಡಿದ್ದೆ. ಅದು ಒಂದು ಪ್ರಯೋಗ ಆಗಿತ್ತು. ಸದ್ಯದಲ್ಲಿ ಈಗ ಇನ್ನೊಂದು ಜನವರಿಯಲ್ಲಿ ಇನ್ನೊಂದು ಆಗ್ಲಿಕ್ಕೆ. ಸಮಯವನ್ನು ಹೇಗೆ ಹೊಂದಿಸ್ಕೊಂಡ್ರಿ? ಈಗ ಅದೆಲ್ಲ ಸುಲಭವಾಗಿ ಒಲಿಯುವಂತದಲ್ಲ, ಕಠಿಣ ಪರಿಶ್ರಮ ಬೇಕು. ಹೌದು, ಮಾಡಿದಾಗ ಅಷ್ಟೊಂದು ಜವಾಬ್ದಾರಿಗಳಿರ್ತವೆ. ಹೇಗೆ? ಅದೇ ಹಗಲೆಲ್ಲ ಇದೆಲ್ಲ ಬರೆಯುವುದು, ಅದು ಇದು ಮನೆ ಕೆಲಸ ಎಲ್ಲ ಇರುತ್ತೆ. ಸಂಜೆ ಹೊತ್ತಿಗೆ ಟ್ರಯಲಿಗೆ ಹೋಗುದು ಡೈಲಿ. ಹೌದು, ಅದಕ್ಕೆ ಒಳ್ಳೆ ತುಂಬಾ ನಾವು ಟ್ರಯಲ್ ಮಾಡಿ ತುಂಬಾ ಚೆನ್ನಾಗಿದೆ ಆ ನಾಟಕ ಮಾತ್ರ. ಅಂಬೆ ಪಾತ್ರ ನನಗೆ ಈಗಲೂ ಅದು ಅಷ್ಟು ನೆನೆಸ್ಕೊಂಡ್ರೆ ಖುಷಿ ಕೊಡುತ್ತೆ. ಬಟ್ ನಾಯಿರಿಯವರು ನಮ್ಮನ್ನು ಅಗಲಿದ್ದಾರೆ ಈಗ. ಮುಂದಿನ ತಿಂಗಳು ಅವರ ಇದರ ದಿವಸ. ಆ ದಿವಸ ನಾವು ಪುನಃ ಅವರ ತೀರಿಕೊಂಡ ದಿನ, ಅವರ ನೆನಪಿಗಾಗಿ ಮತ್ತೆ ಅದನ್ನು ಮಾಡುವ ಪ್ಲ್ಯಾನ್ ಇದೆ ಇನ್ನೊಂದು ಸಾರಿ. ಹಾಗೆ ಆಮೇಲೆ ಸುಧಾಮಣೂರು ಅವರ ನಿರ್ದೇಶನದಲ್ಲಿ ಅವರು ಯಶೋಧರದಲ್ಲಿ ಆಮ್ರಪಾಲಿ ಮಾಡಿದೆ. ಆಮೇಲೆ ಸುಮಿತ್ರಾ ಐತಾಳ್ ಅವರೊಂದು ಉಡುಪಿ ಚಾನಲ್ಗಾಗಿ ಒಂದು ಕುಂದಾಪುರ ಕನ್ನಡ ನಾಟಕ ಮಾಡಿದ್ರು, ಅಂಗ್ಲಾಪು ತಂದ ಅವಾಂತರ ಅಂತ. ಅದರೊಳಗೆ 2 ರೋಲ್ ಮಾಡಿದ್ದೆ. ಒಂದು ಪೊಲೀಸ್ SI, ಒಂದು ತಂಗಿ, 2 ರೋಲ್ ಮಾಡಿದ್ದೆ ಅದರಲ್ಲಿ. ಅದರ ನಂತರ ಈಗ ನಾಡ್ದು ನಾನು ಓದಿದ ವಿವೇಕ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವ, ಅದರ ಪ್ರಯುಕ್ತ ಈಗ ಇನ್ನೊಂದು 10 ದಿವಸದಲ್ಲಿ ನಾಟಕ ಇದೆ. ಅದು ಮಹಾತಪಸ್ವಿ ಅಂತ, ವಿಶ್ವಾಮಿತ್ರನ ಕತೆ. ಅದರಲ್ಲಿ ಮೇನಕೆ ಮಾಡ್ತಾ ಇದ್ದೆ. ಕಳೆದ ತಿಂಗಳು ಒಂದು ಹರಟೆ ಕಾರ್ಯಕ್ರಮ ಆಯ್ತು. ಫಸ್ಟ್ ಟೈಮ್ ಹರಟೆಯಲ್ಲಿ ಮಾಡಿದೆ. ಆಮೇಲೆ ಒಂದು ಶಾರ್ಟ್ ಮೂವಿ ಮಾಡಿದ್ದು. ಶಾರ್ಟ್ ಮೂವಿ ಅದು ಸ್ಪರ್ಧೆಗೆಲ್ಲ ಕಳಿಸಿದ್ರು. ನಿನ್ನೆ ಮಂಡ್ಯ ಇಂಟರ್ನ್ಯಾಷನಲ್ ಇದು ಫೆಸ್ಟಿವಲ್ ಈ ಶಾರ್ಟ್ ಮೂವಿ ಇದರಲ್ಲಿ ಅದು ಫಸ್ಟ್ ಪ್ರೈಸ್ ಬಂತು, ಉತ್ತಮ ಸಾಮಾಜಿಕ ಕಿರುಚಿತ್ರ ಅಂತ ಹೇಳಿ ಸೆಲೆಕ್ಟ್ ಆಯ್ತು. ಮತ್ತು ಕ್ಲಾಸಿ ಶಾರ್ಟ್ ಮೂವಿ ಇದರಲ್ಲಿ ಅದು ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಅಂತ ರನ್ನರ್ ಅಪ್ ಕೂಡ ಬಂತು ನನಗೆ. ಮೊದಲ ಬಾರಿ ಮಾಡಿದ್ದಾದ್ರೂ ಏನೋ ಒಂದು ಸಣ್ಣ ಪಾತ್ರ ಆದರೂ ಕೂಡ ಒಂದು ಖುಷಿ ಇದೆ. ಅದು ಶಾರ್ಟ್ ಮೂವಿ ಆದರೂ ಕೂಡ ಒಂದು ಖುಷಿ ಇದೆ. ರವಿ ತಂತ್ರಾಡಿ ಅವರ ನಿರ್ದೇಶನದಲ್ಲಿ ಮಾಡಿದ್ದದು. ಹೀಗೆ ಒಂದಾದ ಕೂಡಲೇ ಒಂದು ಅವಕಾಶ ಬರ್ತಾ ಇದೆ, ಬಂದದ್ದನ್ನು ಉಪಯೋಗಿಸ್ಕೊಂಡೆ ನಾನು ಅಷ್ಟೇ. ಈಗ ನಮ್ಗೆ ಯಾವುದೋ ಒಂದು ಬರುವುದಿಲ್ಲ ಅಂತ ಹೇಳುವುದು ಅದು ಅವಮಾನದ ವಿಷಯ ಅಲ್ಲ, ಖಂಡಿತ ಅಲ್ಲ. ಬಟ್ ನಾವು ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದು ಮೋಸ್ಟ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿರ್ಬೇಕು. ನಾವು ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡದೇ ಇರುವುದೇ ಒಂದು ಅವಮಾನಕಾರಿ ವಿಷಯ ಅಂತ. ಅದಕ್ಕೆ ಏನೋ ಒಂದು ಕಲಿತಾ ಪ್ರಯತ್ನನೂ ಮಾಡಿದ್ರಿ, ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸ್ತಾ ಬಂದ್ರಿ. ಹಾಗಾಗಿ ಇಷ್ಟೊಂದು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಇವೆಲ್ಲ ಪಡೆಯುವಂಥದ್ದು, ಗಳಿಸುವಂಥದ್ದು. ಅಷ್ಟೇ ನಿದ್ರೆಯನ್ನು ಬಿಟ್ಟಿರಬೇಕು, ಎಷ್ಟೋ ತ್ಯಾಗಗಳನ್ನು ಮಾಡಿರ್ಬೇಕು. ಅದನ್ನೆಲ್ಲ ಮಾಡಿದ್ದಕ್ಕೆ ಇಷ್ಟ ಎತ್ತರಕ್ಕೆ ಬಂದ್ರಿ ಅಂಥೇಳಿ ಅನ್ಕೊಳ್ಬಹುದು. ನಾವು ಮಾತುಕತೆಯನ್ನು ಮುಂದುವರಿಸುವ ಒಂದು ಚಿಕ್ಕ ವಿರಾಮವನ್ನು ತಗೊಂಡು ಕವಿ ಸಮಯ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಮೇಡಮ್, ಈಗ ತುಂಬ ಕವನಗಳನ್ನೆಲ್ಲ ಬರೆದಿದ್ರಿ. ನಮಗೊಂದು ಆಸೆ ಇದೆ, ಅಂದರೆ ನಾನಂತೂ ಕೇಳಿದ್ದೇನೆ, ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ ಏನು ಬರೆದಿರ್ಬೋದು ಅಂಥೇಳಿ. ಕೆಲವೊಂದು ಕವಿತೆಗಳನ್ನು ವಾಚಿಸಿ.
ನನ್ನ ಪ್ರಕಾರ ಇದು ಛಂದೋಬದ್ಧವೇ. ಅಂದರೆ ನಮ್ಮ ಬಳಗದಲ್ಲಿ ತುಂಬ ಜನ ಛಂದೋಬದ್ಧ ಬರೆಯೋರಿದ್ದಾರೆ. ಅದು ಓದಿ ಓದಿ ಅದು ನನ್ನೊಳಗೆ ಇಳಿದು ನಾನು ನವ್ಯ ಬರೀಲಿಕ್ಕೆ ಹೋದ್ರೂ ಅದು ಒಂಥರ ಛಂದೋಬದ್ಧವೇ ಆಗಿಬಿಡುತ್ತೆ. ಅದರಿಂದ ನವ್ಯ ಬರೆದಿದ್ದೆ, ಅದು ಬರೀಲಿಕ್ಕೆ ಹೋದ್ರೆ ಪ್ರತಿಭೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ರಿಗೂ ಬರುವುದಿಲ್ಲ ಅದು ಯಾವ ಶೈಲಿ, ಅದು ಕವಿಗೆ ಕರಗತವಾಗಿರುವಂಥದ್ದು. ಓದಿ ಕವನ ಹೇಗಿರ್ಬೇಕು ಅಂತ ಹೇಳಿ ಒಂದು ಕವನವಿಂತಿರಲಿ ಅಂತ ಒಂದು ಬರೆದೆ. ಮನದ ಭಾವಗಳನ್ನು ಅಕ್ಷರದಿ ಮೂಡಿಸಲು ಹೆಣಗಿದೆ, ಪ್ರಾಸಗಳನ್ನಲ್ಲಲ್ಲಿ ಹೊಂದಿಸುತ್ತಾ ತ್ರಾಸದಲ್ಲಿ ನರಳಿದೆ. ಉಪಮಾನ ಉಪಮೇಯಗಳ ಎಲ್ಲಿಂದಲೋ ಎಳೆತಂದೆ, ಪದಪುಂಜಗಳನ್ನು ಹೆಕ್ಕಿ ತಂದು ಹದವಾಗಿ ಜೋಡಿಸಿದೆ. ಯಾರದೋ ಮೇಲಿನ ಅಸಹನೆ, ಇನ್ಯಾರಲೋ ಇರುವ ಬೇಸರ, ಪ್ರೀತಿ ಪಾತ್ರರು ತಂದಿತ್ತ ನೋವ, ಬರಹದೊಳಿಸುವ ಕಾತರ. ರೂಪ ತಾಳಿ ಬಂದಿತದೋ ಕವನ, ಬಲು ನಿಸ್ಸಾರ ರಸವಿಹೀನ. ಹೀಗೇಕೆ ಕೇಳಿದೆ ನನ್ನ ನೆನ, ನಕ್ಕು ನುಡಿಯಿತೆನ್ನ ಒಳಮನ. ಕವನವೆಂದೂ ಅಲ್ಲ ಅಕ್ಷರಗಳ ಸಂತೆ, ಚಿಮ್ಮುವ ವರತೆ ಚೆಲುವಿನ ಸರಿತೆ. ಉದ್ದಗಲ ಅಳೆಬವರಾರು ಮರುಳೆ, ಹೊಮ್ಮಬೇಕು ತನಿರಸದ ಮಳೆ. ಪರರನ್ನಿರಿದು ನೋಯಿಸದಿರಲಿ, ಓದಿದ ಹೃದಯಕ್ಕೆ ತಂಪೆರೆಯಲಿ. ಎದೆಗಿಳಿಯೂತ ತರಲಿ ನವಚೇತನ, ಮಲ್ಲಿಗೆ ಹಾರದಿ ಬೆರೆತಂತೆ ದವನ. ಇದು ಕೆಲವರೆಲ್ಲ ಅದರ ಚುಚ್ಚಿ ಬರೀತಾರೆ. ಹೌದು, ಅದೇ ಆ ತರ ಇರಬಾರ್ದು ಅಂತ ಹೇಳಲಿಕ್ಕೆ ನವ್ಯ ಶೈಲಿಯಲ್ಲಿ ಬರೀಲಿಕ್ಕೆ ಹೊರಟ. ಇದು ಪ್ರಾಸವೇ ಬಂತು ಅದರಲ್ಲಿ. ಆದ್ರೂ ಸತ್ಯ ಅರ್ಥ ಇದೆಲ್ಲ, ಪ್ರಾಸ ಬೇಕು. ಅದು ಒಟ್ರಾಶಿ ತಂದಿಟ್ರೆ ಆಗುದಿಲ್ಲ. ಅಂದ್ರೆ ಅದ್ರ ಮೊದಲು ಬರೆಯುವಾಗ ಎಲ್ಲ ಹೌದು ಪ್ರಾಸ ತಂದು ಹಾಕ್ತಾರೆ. ಅದು ಓದಿದ್ರೆ ತುಂಬಾ ಕಷ್ಟ ಆಗ್ತದೆ. ಇದ್ರಲ್ಲಿ ಪ್ರಾಸ ಇದ್ರೆ ಸತ್ಯ ಅರ್ಥ ಇದೆ, ಎಲ್ಲೆಲ್ಲಿ ಏನ್ ಬೇಕಾದಿದೆ. ತುಂಬಾ ಚೆನ್ನಾಗಿದೆ. ಮತ್ತೆ ಚುಚ್ಚುವಂತದ್ದು. ಯಾಕಂದ್ರೆ ಒಂದು ಕವಿತೆ ಅನ್ನುವಂಥದ್ದು ನಾವು ನಮ್ಮದಂತೀವಿ, ನಿಜವಾಗಿ ಅದು ನಮ್ಮದಲ್ಲ. ಅದು ಒಂದು ಕಾಣದ ಶಕ್ತಿಯ ಒಂದು ಪ್ರಸಾದ ಅಂತಾನೆ ಹೇಳ್ಬೋದು. ಅಂಥದ್ರಲ್ಲಿ ನಾವೊಂದೇನು ಅದ್ರ ಜೊತೆ ನಮ್ಮದೇ ಒಂದಿಷ್ಟು ಚುಚ್ಚುವಂಥದ್ದು, ಮನಸ್ಸಿಗೆ ಬೇಸರ ಕೊಡುವಂಥದ್ದು, ಇದು ತುಂಬಾ ಚೆನ್ನಾಗಿದೆ. ಅದು ಬೇಡ ಅಂತ ಹೇಳಿ ನೀವು ಹೇಳಿದ್ರಿ. ಯಾಕಂದ್ರೆ ನೋವುಗಳು ಅಂತ ಇದ್ದೇ ಇದೆ ಅಲ್ವಾ. ನಮ್ಮದೊಂದು ಕವನ ಆದ್ರೂ ಓದಿ ಖುಷಿ ಆದ್ರೂ ಪಡ್ಲಿ ಅನ್ನುವಂಥ ಸಂದೇಶ ತುಂಬಾ ಚೆನ್ನಾಗಿದೆ ಈ ಕವಿತೆ. ನೋವು ಲೈಫಲ್ಲಿ ನೋವು ಇದ್ದೇ ಇರ್ತದೆ. ಈ ಮಳೆ ಬಂದ ಕೂಡಲೇ ಹಕ್ಕಿಗಳೆಲ್ಲ ಗೂಡು ಸೇರ್ಕೊಳ್ತವೆ. ಅದೇನ್ ಮಾಡ್ತದೆ, ಮೋಡದ ಎಲ್ಲೆ ದಾಟಿ ಮೇಲೆ ಹಾರ್ತದೆ. ಹಾಗೆ ನಮ್ಮ ಕಷ್ಟ ನೋವು ಇದ್ದೇ ಇರುತ್ತೆ, ನಾವು ಅದರಿಂದ ಮೇಲೆ ಹೋಗ್ಬೇಕು ಅಂತ. ಸರಿ ಮೇಡಮ್, ಇನ್ನೊಂದು ನನ್ನ ಪ್ರಕಾರ ಗಜಲ್, ಒಂದು ಗಜಲ್ ಹೇಳ್ತೇನೆ. ಜನರು ಇರುವುದೇ ಹೀಗೆಂದು ಒಪ್ಪಿಬಿಟ್ಟಿದ್ದರೆ ಚಿಂತೆ ಇರುತ್ತಿರಲಿಲ್ಲ. ಮನದ ಸಂಶಯ ಬದಿಗಿಟ್ಟು ಒಪ್ಪಿಬಿಟ್ಟಿದ್ದರೆ ಚಿಂತೆ ಇರುತ್ತಿರಲಿಲ್ಲ. ಮೆದ್ದು ಕಂಠದ ತನಕ ದೂರುವವರಿಗೆ ಕಡಿಮೆಯುಂಟೆ ಜಗತ್ತಿನಲ್ಲಿ. ಗೆದ್ದೆತ್ತಿನ ಬಾಲ ಹಿಡಿಯುವ ಲೋಕರೂಢಿ ಕಲಿತಿದ್ದರೆ ಚಿಂತೆ ಇರುತ್ತಿರಲಿಲ್ಲ. ಕಣ್ಣಿಗೆ ಬೆರಳು ಚುಚ್ಚುವಂತೆ ನುಡಿದು ನೋಯಿಸುವುದು ಸಲ್ಲ. ಬೆಣ್ಣೆಯಿಂದ ಕೂದಲು ತೆಗೆಯುವಂತೆ ನುಡಿಯುವ ಕಲೆ ಅರಿತಿದ್ದರೆ ಚಿಂತೆ ಇರುತ್ತಿರಲಿಲ್ಲ. ಹಣವೇ ದೊಡ್ಡದೆಂದು ತಿಳಿಯುವುದೇಕೆ, ಹಸಿದಾಗ ಉಣ್ಣುವುದ ಅನ್ನವನ್ನೇ. ಗುಣಕ್ಕೆ ಬೆಲೆ ಕೊಟ್ಟು ಗೌರವಿಸಿ ನಡೆದಿದ್ದರೆ ಚಿಂತೆ ಇರುತ್ತಿರಲಿಲ್ಲ. ಸುಮಧುರ ಸಂಬಂಧಗಳ ಮೌಲ್ಯವು ಕಳೆದುಕೊಂಡಾಗಲೇ ತಿಳಿಯುವುದು. ಸಮಯಕ್ಕೆ ಒದಗುವ ಆತ್ಮೀಯ ಗೆಳೆಯರಿದ್ದರೆ ಚಿಂತೆ ಇರುತ್ತಿರಲಿಲ್ಲ. ಚೆನ್ನಾಗಿ ಇದರ ಬಗ್ಗೆ ಹೇಳಿ, ಇದು ಯಾಕೆ ಬಂತು ನಿಮ್ಮ ಮನಸ್ಸಲ್ಲಿ ಅಂತ ಹೇಳಿ. ಚೆನ್ನಾಗಿದೆ ಇದು ಸಹ, ಇದರಲ್ಲಿ ಸಹ ಅದೇ ಸಂದೇಶ ಇದೆ. ಅದೇ ಅಂತ ಇಂಥ ಜನರನ್ನೆಲ್ಲ ನೋಡ್ತಾ ಇರುತ್ತಲ್ಲ, ಈ ತರ ಇರಬಾರ್ದು ಅನ್ನೋದು ಒಂದು ಮನಸ್ಸಿಗೆ ಬರುತ್ತೆ. ಹೌದು, ಅನ್ಸಿರ್ತಾ ನಿಮ್ಗೂ ಸಹ ಯಾವ್ದಾದ್ರು ಅಥವಾ ಯಾರ್ದಾದ್ರು ಬರಹ ಓದಿದಾಗ ಅಂದ್ರೆ ಚುಚ್ಚುವಂತದೊಂದು ಇರುವಂತದ್ದು? ಅಲ್ಲ, ನನ್ನ ಬಗ್ಗೆ ಚುಚ್ಚಲಿಲ್ಲ. ಬಟ್ ಹೀಗೆ ಏನೋ ಜಗಳ ಆದಾಗೆಲ್ಲ ಒಬ್ರಿಗೊಬ್ರು ಬರೆಯುವುದೆಲ್ಲ ನೋಡಿದ್ದಾಗ. ಸರಿ ಮೇಡಮ್, ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ಎರಡು ಓದಿದ್ರ? ಅಲ್ಲ, ಒಂದು ಗಜಲ್ ಓದಿದೆ. ಕವನ ಓದ್ಲಾ? ಇದು ಮೊದಲ ಮಳೆ ಬಂದಾಗ ಬರೆದದ್ದು. ತುಂತುರಿನ ಸಿಂಚನ ಅಂತ ಶೀರ್ಷಿಕೆ. ತುಂತುರು ಮಳೆಹನಿ ಇಳೆಯನು ಸೋಕಲು ಎಂತಹ ಹಿತವದು ಮನಸ್ಸಿನಲ್ಲಿ. ಚೆಲ್ಲಿದೆ ತಂಪನು ಬಿರಿದಿಹ ಧರಣಿಗೆ ಮೆಲ್ಲಗೆ ಘಮವನು ಹರಡುತ್ತಲಿ. ಪುಟಿದಿದೆ ಸಂತಸ ಕೇಳಲು ಲಯವನು ಚಿಟಪಟ ಎನ್ನುವ ಸರಿಗಮವು. ನೋವನು ನೀಗುವ ಇಂಪಿನ ತಾನದಿ ಸಾವಿರ ಕೊಳಲಿನ ಸಂಗಮವು. ಮುತ್ತಿನ ತೆರದಲ್ಲಿ ಕಾಣುತ್ತಾ ಹೊಳೆದಿದೆ ಸುತ್ತಲ ಸೊಬಗನು ಇಮ್ಮಡಿಸಿ. ಸಂಜೆಯ ಹೊತ್ತಲಿ ಸುರಿದಿದೆ ಮೆತ್ತಗೆ ರಂಜಿಸಿ ಒಲವನು ಬಿತ್ತರಿಸಿ. ಹಸಿರಿನ ಸಿರಿಯನು ಚಿಗುರಿಸಿ ಎಲ್ಲೆಡೆ ಹಸೆಯನು ಬರೆದಿದೆ ಹೊಸತನಕ್ಕೆ. ನೋಟದಲನುಪಮ ಸುಂದರ ಸಿಂಚನ ಸಾಟಿ ಇರದು ಆ ಸಂಭ್ರಮಕ್ಕೆ. ವರ್ಷದ ಧಾರೆಯು ಅಶ್ರುವ ತೊಲಗಿಸಿ ಹರ್ಷವ ತಂದಿದೆ ಧರೆಯಲ್ಲಿ. ಕವಿದಿಹ ಮೋಡವು ಕರಗುತ್ತ ಹನಿಸಿದೆ ಸವಿ ಸವಿ ನೆನಪನು ಎದೆಯಲ್ಲಿ.
ಈ ಸೆಕೆಗೆ ತಂಪಾಯ್ತು ನಿಮ್ಗೆ ಕೇಳ್ಕೊಂಡು. ಇದು ಸಹ ತುಂಬ ಚೆನ್ನಾಗಿರುತ್ತೆ ಕವಿತೆಗಳು. ಇನ್ನೊಂದು ಭಾವಗೀತೆ ಒಂದು ಬರ್ಕೊಂಡು ಬಂದಿದ್ದೇನೆ, ಜೀವವೀಣೆ ಅಂತ. ನೀ ಬರುವ ದಾರಿಯಲ್ಲಿ ಒಲವೆಂಬ ಹೂವರಳಿ ಮಧುರ ಕಂಪನು ಸೂಸಿ ಘಮಿಸುತ್ತಿಹುದು. ನಾ ಕಂಡ ನೂರಾರು ಬಣ್ಣಗಳ ಕನಸೆಲ್ಲ ನನಸಾಗೋ ಸೂಚನೆಯು ಮೂಡುತ್ತಿಹುದು. ನನ್ನೆದೆಯ ಕನ್ನಡಿಯ ಬಿಂಬದಲ್ಲಿ ಅನವರತ ಹೊಳೆವ ರೂಪವು ಗೆಳೆಯ ನಿನ್ನದೇನೆ. ಇನ್ನೇನು ಬೇಕಿಲ್ಲ ಜೀವನದ ಸಿರಿತನಕ್ಕೆ ಸಾಂಗತ್ಯ ದೈಸಿರಿವು ವರವು ತಾನೆ. ಕೇಳಲಾರೆನು ಬೇರೆ ವರವನ್ನು ದೇವನಲ್ಲಿ ಕೊರತೆ ಇರದಿರಲೆಮ್ಮ ಒಲವನಿಧಿಗೆ. ಬದುಕ ಹಾದಿಯ ಪಯಣ ಸಹನೀಯವಾಗಿಸಲು ಅನುರಾಗ ಬಲವನ್ನು ನೀಡಲೆಮಗೆ. ಸಿಹಿ ಇರಲಿ ಕಹಿ ಇರಲಿ ಬಾಳರಥ ಸಾಗಿರಲಿ ಹಳಿ ತಪ್ಪದೆ ಬಂಡಿ ಸಾಗುವಂತೆ. ಜೀವ ವೀಣೆಯು ಮೀಟಿ ಸಮರಸದ ಸರಿಗಮವ ಹಿತವಾಗಿ ಸಂಗೀತ ಗುನುಗುವಂತೆ. ಚೆನ್ನಾಗಿದೆ. ನಿಮ್ಮ ಒಲವನಿಧಿ ಯಾವಾಗಲೂ ತುಂಬಿಕೊಂಡೇ ಇರಲಿ. ತುಂಬ ಚೆನ್ನಾಗಿದೆ ಮೇಡಮ್. ಧನ್ಯವಾದಗಳು. ಈಗ ಇಷ್ಟೆಲ್ಲ ಬರೆದಿದ್ದೀರಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದೀರಿ, ಈ ಸಾಮಾಜಿಕ ಗುರುತಿಸುವಿಕೆ ಅನ್ನುವಂಥದ್ದು ಹೇಗಿದೆ? ಗುರುತಿಸ್ತಾರೆ, ಈಗ ತುಂಬ ಖುಷಿಯಾಗುತ್ತೆ. ಮೊದಲು ಅದೇ ಇಂಥವರ ಹೆಂಡತಿ ಅಂತ ಹೇಳ್ತಾ ಇದ್ರು. ಈಗ ನನ್ನ ಹೆಸರನ್ನ ಹೇಳಿದ್ರೆ ಹೋ ಸುಮನ ಹೇಳ ನೀವೇನಾ, ನಂಗೆ ಹೆಸರು ಗೊತ್ತಿತ್ತು ನೀವಂತ ಗೊತ್ತಿರ್ಲಿಲ್ಲ ಅಂತ ಹೇಳುವಾಗ ಒಂಥರ ಖುಷಿ ಆಗ್ತದೆ. ಓ 4 ಜನರಿಗೆ ನಮ್ಮ ಪರಿಚಯ ಇದೆಯಲ್ಲ ಅನ್ನುವಂತ ಖುಷಿಯಾಗಿ. ಖಂಡಿತ ಹೌದು. ಗುರುನರಸಿಂಹ ದೇವಸ್ಥಾನದಲ್ಲಿ 2 ವರ್ಷದ ಹಿಂದೆ ಮಹಿಳಾ ದಿನಾಚರಣೆ ಎಂದು ಗಜಲ್ ಕವಯಿತ್ರಿ ಅಂತ ಒಂದು ಸನ್ಮಾನ ಮಾಡಿದ್ರು. ಆಮೇಲೆ ಕಳೆದ ಮಹಿಳಾ ದಿನಾಚರಣೆ ದಿನ ಥೀಮ್ ಪಾರ್ಕಲ್ಲಿ ನಡೆದ ಕಾರಂತ ಮಹಿಳಾ ಸಾಧಕ ಸ್ತ್ರೀ ಪುರಸ್ಕಾರ ಅಂತ ಮಹಿಳಾ ದಿನಾಚರಣೆ ಅಂಗವಾಗಿ ಥೀಮ್ ಪಾರ್ಕಿನ ವತಿಯಿಂದ ಗುರುತಿಸಿದ್ರು. ಖುಷಿ ಅದೇ. ಈಗ ಅವರು ಡಾಕ್ಟರ್ ಅನಿಲ್ ಕುಮಾರ್ ಅಂತ ಒಬ್ಬರು, ಅವರು ಉಡುಪಿ ಜಿಲ್ಲೆಯ ಸಾಹಿತಿಗಳ ಒಂದು ಕೋಶ ಮಾಡಿದ್ದಾರೆ ಅವರು. ಅದರಲ್ಲಿ ಇಲ್ಲಿನ ಸಾಹಿತಿಗಳು, ಜನರಿಗೆ ಪರಿಚಯ ಇರುವವರು ಇಲ್ಲವರು ಎಲ್ಲರ ಬಗ್ಗೆಯೂ ಇದೆ ಅಂತ ಅದರಲ್ಲಿ ನಾನು ನೋಡ್ಲಿಲ್ಲ. ಬಟ್ ಅದರ ಬೈಂಡ್ ಅಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆಯಲ್ಲಿ ನನ್ನ ಫೋಟೋ, ಅದ್ರ ಬೈಂಡ್ ಫೋಟೋಗಳು ನಂಗೆ ನೋಡಿ ಶಾಕ್ ಆಯ್ತು. ಸರ್ ಏನಿದು, ನಾನು ಅವರ ಒಂದು ಇದು ಧೂಳಿಗೂ ಸಮಳಲ್ಲ ನೀವು, ಹೀಗೆ ನಂಗೆ ತುಂಬಾ ಮುಜುಗರ ಆಗ್ತಾ ಇದೆ ಅಂತ ಹೇಳಿದ್ದೆ. ಆಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ಮುಕ್ತಕಗಳು ತುಂಬಾ ಚೆನ್ನಾಗಿವೆ, ಒಂದು ಸಾಮಾಜಿಕ ಕಳಕಳಿ, ಇದು ಮಕ್ಕಳಿಗೆ ಪಾಠದಲ್ಲಿ ಹಾಕುವಂತಹ ಒಂದು ಒಳ್ಳೆ ಮೌಲ್ಯವನ್ನು ಹೊಂದಿದ್ದಾವೆ. ಈಗ ಯಾರು ಓದೋರಿಲ್ಲ ಈಗ ಪುಸ್ತಕವನ್ನ, ಇದನ್ನೆಲ್ಲರೂ ಓದಿದ್ರೆ ನಿಮ್ಮ ಬಗ್ಗೆ ಒಂದು 4 ಜನ ಗೊತ್ತಾಗ್ಲಿ ಅಂತ ಹೇಳಿದ್ರು ಅವರು. ತುಂಬಾ ಖುಷಿ ಆಯ್ತು. ಹಾಕಿರುವುದಿಲ್ಲ ಅಲ್ಲಿ ಇದೆ, ಹಾಗಾಗಿ ಹಾಕಿದ್ದಾರೆ. ಅದೇ. ಮತ್ತೆ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಏನು ಹೇಳ್ತೀರಿ? ಸಾಮಾಜಿಕ ಜಾಲತಾಣ ಅದರಲ್ಲಿ ಬರುವ ಅದೇ ಸಂಬಂಧ ಎಲ್ಲ ಬರೀ ಈ ನೀರ ಮೇಲಿನ ಇದ್ರ ತರ ಅಷ್ಟೇ, ಅದು ಯಾವುದು ಶಾಶ್ವತ ಅಲ್ಲ ಅದು. ಹೌದು, ಅದನ್ನ ನಂಬಿಕೊಂಡು ನಮ್ಮ ಇರುವ ಈ ಸಂಬಂಧನೆಲ್ಲ ದೂರ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಬಟ್ ಅದೇ ಈಗಿನ ಜನರು ಅದರಲ್ಲೇ ಮುಳುಗಿರ್ತಾರೆ. ಅದನ್ನ ಬಿಟ್ಟು ಸ್ವಲ್ಪ ಓದುವ ಅಭ್ಯಾಸ ಮಾಡ್ಕೊಂಡು ಮಾಡ್ಬೇಕು. ಮೊದ್ಲೇ ಓದುವರಿಲ್ಲ ಅಂತ ಹೇಳಿ ಒಂದು ಇದೆ. ಹೌದು, ಒಳ್ಳೆ ಮಾಡ್ಬೋದಂತ ನಿಮ್ಮ ಅನಿಸಿಕೆ ಏನಾದ್ರೂ ಇದೆಯಾ? ಅದೇ ಬಾಲ್ಯದಲ್ಲೇ ಮಕ್ಕಳಿಗೆ ಸ್ವಲ್ಪ ಓದಿ ಇಂಥ ಪುಸ್ತಕವನ್ನು ಓದಿ ಒಂದ್ ವಾರದಲ್ಲಿ ಒಂದಿನ ಒಂದು ಪುಸ್ತಕ ಕೊಟ್ಟು ಆಮೇಲೆ ಅದರ ಪ್ರಶ್ನೆ ಕೇಳುವುದು, ಆ ತರ ಮಾಡಿದ್ರೆ ಬಹುಶಃ ಒಂದ್ ಸ್ವಲ್ಪ ಓದೋ ಅಭ್ಯಾಸ ಬರ್ತಿತ್ತೆ. ನಮ್ಮ ಮನೆಯಿಂದ ಮಾಡ್ಬೇಕು, ಅಮ್ಮಂದ್ರು ಮಾಡ್ಬೇಕಾಗುತ್ತೆ. ಹೌದು, ಓದೋ ಅಭ್ಯಾಸ ಮಕ್ಕಳಿಗೆ ಬೇಕು. ನನ್ನ ಮಕ್ಕಳು ಓದ್ತಾರೆ, ಈಗ ಸಮಯ ಇಲ್ಲ, ಅವ್ರ ಉದ್ಯೋಗ ಆ ತರದ್ದು, ಆದ್ರಿಂದ ಒಂದು ಹಂತದವರೆಗೂ ಓದ್ತಾರೆ. ಈಗ ಸಮಯ ಇದ್ದಾಗೆಲ್ಲ ಅವ್ರು ತಗೊಳ್ಳೋದು ಪುಸ್ತಕವನ್ನೇ. ನನ್ನ ಮಗಳು ಹೊರಗೆ ಪುಸ್ತಕವೇ ತಗೊಳ್ತಾಳೆ. ಈ ಸಮಸ್ಯೆ ಇಲ್ಲ, ಓದ್ತಾರೆ. ಹೌದು, ನಿಜವಾಗಿ. ಯಾಕಂದ್ರೆ ಓದುವುದು ಅನ್ನೋದು ಬೇಕೇ ಬೇಕಾಗುತ್ತೆ. ಈಗ ನೋಡಿ, ನೀವೇ ಬರ್ದಿದ್ರಿ, ನಿಮ್ಮ ಅನುಭವಗಳು ಎಷ್ಟೊಂದಿದಾವೆ, ಅದು ಇನ್ನೊಬ್ಬರ ಬದುಕಿಗೆ ಆಧಾರ ಆಗ್ಲಿಕ್ಕೆ ಸಾಕು ಅಲ್ಲ. ಹಾಗೆ ಆಗುತ್ತೆ, ಹಾಗೆ ಅಂತ ಹೇಳಿ ಸಂತೋಷ, ಹಾಗೆ ಆಗ್ತವೆ ಅದು ಖಂಡಿತವಾಗಿ. ಹೌದು. ಮತ್ತೆ ಈಗ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಿಗೆ ಅದು ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ. ನಮ್ಮ ಹವ್ಯಾಸ ಎನ್ನುವುದು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಅಲ್ವಾ? ಒಳ್ಳೆ ಹವ್ಯಾಸ ಇದ್ರೆ ನಮ್ಮ ಭವಿಷ್ಯ ಉತ್ತಮವಾಗಿರ್ತದೆ. ಒಳ್ಳೆ ಹವ್ಯಾಸ ಇರಬೇಕು. ಮೊಬೈಲು, ಟಿವಿ ಇದನ್ನೆಲ್ಲ ಕಡಿಮೆ ಮಾಡಿ ಸ್ವಲ್ಪ ಓದುವ ಅಭ್ಯಾಸ, ಸಿಕ್ಕ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ನೀವೇ
ಯಾಕಂದ್ರೆ ಅದು ಖುಷಿ ಆಗುತ್ತೆ. ಬರವಣಿಗೆ ಅಂತ ಹೇಳಿ ಒಂದು ಕಡೆ ಕೂತಿಲ್ಲ ನೀವು, ಹೌದು, ಎಲ್ಲರಿಗೂ ಅವಕಾಶ ಸಿಗುದಿಲ್ಲ. ಹೌದು, ಆದ್ರೂ ಸಹ ಸಿಕ್ಕಾಗ ಸಹ ಒಂದ್ ಸ್ವಲ್ಪ ಮುಜುಗರ, ಹೆದರಿಕೆ ಆಗುತ್ತೆ ಇಲ್ವ ಅಂತ ಬಿಟ್ಟು ಬಿಡೋರಿದ್ದಾರೆ, ಉದಾಸೀನ. ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡಿನೇ ಸಾಕಾಗಿರುತ್ತೆ. ಅಂತ ಸಮಯದಲ್ಲಿ ಇಂಥದೆಲ್ಲ ಅಂದಾಗ ಯಾರು ಹೋಗ್ತಾರೆ ಅಂತ ತುಂಬಾ ಜನ ಹೊರಗೆ ಹೋಗುವವರೇ ಇಲ್ಲ, ಹೆಚ್ಚಿನವ್ರು ಬರುದಿಲ್ಲ. ಯಾವ್ದಾದ್ರು ಒಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ನಾನು ಕರಿತೇನೆ, ನನ್ನ ಫ್ರೆಂಡ್ಸ್ ಆಗ್ಲಿ ಯಾರಾಗ್ಲಿ ಬರುವುದೇ ಇಲ್ಲ. ಅಟ್ಲೀಸ್ಟ್ ಅದು ನನ್ನ ನಾಟಕ ನೋಡ್ಲಿಕ್ಕೆ ಬನ್ನಿ, ನನ್ನದೊಂದು ಕಾರ್ಯಕ್ರಮ ಬನ್ನಿ ಅಂತ ಹೇಳಿದ್ರು ಬರೋರಿಲ್ಲ. ಎಲ್ಲೋ ಮೊಬೈಲ್ ಎಲ್ಲ ನೋಡ್ತೆ ಹಾಗೆ ಎಲ್ಲ ಬರೋರು ತುಂಬಾ ಕಡಿಮೆ. ಹಾಗೆ ಅವ್ರಿಗೆ ಅದೇ ಖುಷಿ ಕೊಡತ್ತೇನೋ ಗೊತ್ತಿಲ್ಲ. ಯಾಕಂದ್ರೆ ಅದೇ ನೀವೊಂಥರ ಸ್ಪೆಷಲ್ ಅನ್ಸ್ತು ನಂಗೆ, ವಿಶೇಷನೇ ಅನ್ನಿಸ್ತು. ಯಾಕಂದ್ರೆ ಅದನ್ನ ಮಾಡಿದ್ರಿ, ಇದು ಮಾಡಿದ್ರಿ, ಬರದ್ರಿ, ನಾವು ಗಮನಿಸ್ತಿದ್ದೀವಿ, ಮಾಡ್ತಿದ್ದೀರಿ ನೀವು. ಅವಕಾಶಗಳು ಬೇರೆಯವ್ರಿಗೆ ಸಿಗ್ತದೆ, ಅವ್ರು ಬೇಡ ಅಂತ ಹೇಳ್ತಿದ್ದಾರೆ. ಹಾಗೆ ಅದು ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಂಡ್ರೆ ಎತ್ತರಕ್ಕೆ ಬರ್ತಾರೆ. ಇನ್ನೊಂದು ಮುಖ್ಯ ಅಂದ್ರೆ ಖುಷಿಯಾಗಿರ್ತಾರೆ, ಖುಷಿಯಾಗಿ. ಹೌದು, ಬೇರೆ ಬೇಡದ ಆಲೋಚನೆ ಯಾವುದು ತಲೆ ಕೆಡಿಸ್ಕೊಳ್ಳಿಕ್ಕೆ ಸಮಯನೇ ಇಲ್ಲ. ನಿಜ, ಒಂದು ಏನೋ ಬರ್ದಿವಿ ಅಂದ್ರೂ ಸಹ ಅದನ್ನ ನೋಡಿ ನೋಡಿ ಖುಷಿ ಪಡುವ. ಹೌದು, ಬೇರೆ ಯಾರು ಮೆಚ್ಚುತ್ತಾರೋ ಬಿಡ್ತಾರೋ ಅದಕ್ಕಿಂತ ಮುಖ್ಯ ಆ ಒಂದು ವಿಷಯದ ಬಗ್ಗೆ ಬರೀಲಿಕ್ಕೆ ಹೊರಟು ಅದು ಆ ಕೊನೆ ಆದಾಗ, ಅದು ಒಂದು ಚಂದದ ಕವನ ಆದಾಗ ನಮಗದು ಒಂದು ಖುಷಿ ಆಗುದಂದ್ರೆ, ನಮ್ಮ ಮಗು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಅಷ್ಟೇ ಖುಷಿ ಆಗುತ್ತೆ. ಮತ್ತೆ ಅದು ಒಂದು ಕ್ಷಣಕ್ಕೆ ಬಂದು ಹೋಗುದಲ್ಲ, ಒಂದು ವಾರ ಆದ್ರೂ ಅದನ್ನ ನೋಡಿ ನಾವು ಖುಷಿ ಪಡ್ತೇವೆ. ಹೌದು, ಯಾರಾದ್ರೂ ಮೆಚ್ಚಿಕೊಂಡ್ರು ಖುಷಿ, ಇಲ್ಲದಿದ್ರು ನಮ್ಮ ಆತ್ಮತೃಪ್ತಿಗೋಸ್ಕರ ಫೇಸ್ಬುಕ್ ಅಲ್ಲೆಲ್ಲ ಹಾಕ್ತಿದ್ದೀರಾ? ಫೇಸ್ಬುಕ್ ಅಲ್ಲಿ ಹಾಕ್ತೇನೆ, ಎಲ್ಲದೂ ಹಾಕುದಿಲ್ಲ, ಕೆಲವೊಂದು ಹಾಕ್ತೇನೆ. ಅದು ಇತ್ತೀಚೆಗೆ ಸ್ವಲ್ಪ ಬರೆಯೋದು ಕಡಿಮೆ ಮಾಡಿದೆ, ಮಗಳ ಮದುವೆ ಹತ್ರ ಬಂತಾದ್ರೆ ಸ್ವಲ್ಪ ಬರೆಯೋದು ಕಡಿಮೆ ಮಾಡಿದೆ. ಮತ್ತೆ ಬರಿತೇನೆ, ಬರೆದಿದ್ರೆ ನಂಗೆ ಆಗುದೇ ಇಲ್ಲ, ಯಾವ್ದಾದ್ರೂ ಒಂದು ಬರೀಲೇಬೇಕು. ಮತ್ತೆ ಪತ್ರಿಕೆಗಳಿಗೆಲ್ಲ ಕಳಿಸಿದ್ದೀರಾ? ಹೀಗೆ ಕೆಲವುದು ಬಂದಿದೆ, ಕೆಲವು ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಸ್ವಲ್ಪ ಅದ್ರ ಕಡೆ ಸ್ವಲ್ಪ ಒಲವು ಕಡಿಮೆ. ಮತ್ತೆ ಆಕಾಶವಾಣಿ, ರೇಡಿಯೋ ಮಣಿಪಾಲ್ ಕತೆ ಹೇಳೋಣ ಬನ್ನಿ ಕರೆದಿದ್ದಾರೆ, ಹೋಗ್ಬೇಕು. ಅದೇ ಸಮಯ, ಅದೇ ಹೊಂದ್ಕೊಳ್ಬೇಕು, ಹೋಗ್ಬೇಕು. ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿ. ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಹೀಗೆ ಮುಂದುವರಿಯಿರಿ, ಬೇರೆ ಬೇರೆ ಪ್ರಕಾರಗಳಲ್ಲಿ ರಚನೆ ಮುಂದುವರಿಲಿ, ಇನ್ನಷ್ಟು ಪುಸ್ತಕಗಳು ನಿಮ್ಮಿಂದ ಬರಲಿ, ಅದೊಂದು ಸಮಾಜಕ್ಕೆ ಉತ್ತಮ ಕೊಡುಗೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಧನ್ಯವಾದಗಳು. ನಿಮಗೂ ಕೂಡ ಒಂದು ಅವಕಾಶ ಕೊಟ್ಟದಕ್ಕೆ ಧನ್ಯವಾದ. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಕವಿ ಸಮಯ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.